ನಮಸ್ತೆ ವೀಕ್ಷಕರೇ, ನಾವು ಇವತ್ತು ಸ್ಪಂದನ ವಾಹಿನಿ 6 ವರ್ಷದ ಒಂದು ವರ್ಷಾಚರಣೆಯಲ್ಲಿ ತೊಡಗಿದೆ. ಅದರಲ್ಲೂ ಈಗ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡ್ತಾ ಇರುವಂಥ ವರದಿಗಾರರಾಗಿರ್ಬೋದು, ವರದಿಯ ಫಲಶ್ರುತಿ ಆಗಿರ್ಬೋದು, ಅದಕ್ಕೆ ಸ್ಪಂದಿಸಿದಂಥ ಯುವಕರು, ಒಂದಷ್ಟು ಫ್ರೆಂಡ್ಸ್ ಕ್ಲಬ್ಗಳಾಗಿರ್ಬೋದು. ಅದರಲ್ಲಿ ನಾವು ಗಮನಿಸ್ಬೋದು, ಓಂಕಾರ ನಾಸಿಕ್ ಫ್ರೆಂಡ್ಸ್ ಅವರು ಕೂಡ ಇವತ್ತು ವಿಶೇಷವಾಗಿ ಸ್ಪಂದನ ವಾಹಿನಿಯ ಒಂದು 6ನೇ ವರ್ಷದ ಒಂದು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ನಮ್ಮ ಜೊತೆ ಅವರು ಕೂಡ ಭಾಗಿಯಾಗಿದ್ದಾರೆ. ಈಗ ನೋಡ್ಬೋದು, ನಮ್ಮ ಜೊತೆ ಎಲ್ಲ ತಂಡವೂ ಕೂಡ ನಮ್ಮ ಜೊತೆ ಇವತ್ತು ಭಾಗವಹಿಸಿರುವಂಥದ್ದು. ಮತ್ತು ವಿಶೇಷವಾದಂಥ ಸಮಾಜಮುಖಿಯಾದಂಥ ಕೆಲಸದಲ್ಲಿ ತೊಡಗಿಸೋದ್ರಲ್ಲಿ ಬಹಳಷ್ಟು ಒಂದು ಮುತುವರ್ಜಿ ವಹಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಈ ಸಣ್ಣ ಮಕ್ಕಳಾಗಿರ್ಬೋದು ಅಥವಾ ಎಲ್ಲರೂ ಸೇರಿಕೊಂಡು ಇವತ್ತು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದಾರೆ. ಏನು ಇವತ್ತು ಪರಿಕಲ್ಪನೆ ಇದೆ, ಸಮಾಜ ಆಗಿರ್ಬೋದು, ನಗರ ಆಗಿರ್ಬೋದು, ಪಟ್ಟಣ ಆಗಿರ್ಬೋದು, ಗ್ರಾಮಗಳನ್ನು ಕೂಡ ಒಂದು ಸ್ವಚ್ಛತೆಯತ್ತ ಕಾಪಾಡಬೇಕು ಅಂತ ಎಲ್ಲರ ಹೊಣೆಯೂ ಕೂಡ ಹೌದು. ಇವತ್ತು ನಾವು ಸ್ಪಂದನ ವಾಹಿನಿಯಲ್ಲಿ ಬಹಳಷ್ಟು ಬಾರಿ ಕೂಡ ಬಿತ್ತರ ಮಾಡಿದ್ದೀವಿ, ಅಥವಾ ಪ್ರತಿ ಬಾರಿ ಕೂಡ ವರದಿಯ ಒಂದು ಫಲಶ್ರುತಿ ಅಂತ ಹೇಳ್ಬೋದು. ಮತ್ತು ಅದಕ್ಕೆ ಸ್ಪಂದಿಸುವಂಥ ಯುವಜನತೆ, ಯುವಕರು, ಮಕ್ಕಳು ಕೂಡ ಇವತ್ತು ಬಹಳಷ್ಟು ಸಮಾಜಮುಖಿಯಾದಂಥ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ನಮ್ಮ ಜೊತೆ ಬಹಳಷ್ಟು ಮುಖಂಡರು ಕೂಡ ಇದ್ದಾರೆ ನಮ್ಮ ಜೊತೆ. ಅವ್ರ ಜೊತೆ ಮಾತಾಡೋಣ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಹೇಗೆ ಅನಿಸ್ತಾ ಇದೆ? ಮತ್ತು ಸ್ಪಂದನ ವಾಹಿನಿಯಲ್ಲಿ ನೀವು ಕೂಡ ನಮ್ಮ ಒಂದು ಬಂಧುಗಳಾಗಿ ಭಾಗವಹಿಸ್ತಾ ಇದ್ದೀರಿ. ಹೇಗೆ ಅನಿಸ್ತಾ ಇದೆ ನಿಮ್ಮ ಅನಿಸಿಕೆ ಅಂತ? ಯಾಕೆಂದರೆ ಸ್ಪಂದನ ಟಿ ವಿ ಸ್ಟಾರ್ಟ್ ಆಗಿ ಇವತ್ತಿಗೆ 6ನೇ ವರ್ಷದ ಸಂಭ್ರಮಾಚರಣೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಬಹಳ ಒಂದು ಸಂತೋಷದ ವಿಚಾರ. ಯಾಕಂದರೆ ಸ್ಪಂದನ ವಾಹಿನಿಯು ಜನಸ್ನೇಹಿಯಾಗಿ ಜನರಿಗೆ ಒಂದು ಉಪಕಾರ ಆಗುವಂಥ ರೀತಿಯಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೆ ಅದನ್ನು ಕೂಡಲೇ ಆ ಸ್ಪಾಟಿಗೆ ಹೋಗಿ ಅದನ್ನು ಕೂಡಲೇ ಒಂದು ನಿವಾರಿಸುವಲ್ಲಿ ನಮ್ಮ ಸ್ಪಂದನ ಚಾನೆಲ್ನವರು ಒಳ್ಳೆಯ ಒಂದು ಉತ್ತಮವಾದ ಒಂದು ಸಮಾಜಕ್ಕೆ ಒಂದು ಬೇಕಾದಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಅಚ್ಚಡದಲ್ಲಿ ಶ್ಯಾಮಲಾ ಪುರಾಣಿಕರವರ ಮನೆ ಬಹಳ ಒಂದು ಅದು ಹೇಳಿ ಪ್ರಯೋಜನ ಇಲ್ಲ, ಆ ರೀತಿ ಇತ್ತು. ಯಾಕಂದರೆ ಆ ಮನೆಯಲ್ಲಿದ್ದ ವ್ಯಕ್ತಿಗಳು ಕೂಡ ಹಾಗೆ ಇದ್ದರು. ಅದನ್ನು ನಮ್ಮ ಆತ್ಮೀಯರಾದಂತಹ ಪ್ರಮೋದ್ ಸುವರ್ಣರವರೊಂದು ನೇತೃತ್ವದಲ್ಲಿ ಇವತ್ತು ಆ ಮನೆ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಶುಚಿತ್ವವನ್ನು ಕಾಪಾಡಿಕೊಂಡು ಆ ಮನೆಗೆ ಸುಣ್ಣ ಬಣ್ಣ ಕೊಟ್ಟರು. ಅಲ್ಲಿ ಬಾಗಿಲು ಕೂಡ ಇರಲಿಲ್ಲ. ಆ ಮನೆಗೆ ಒಂದು ಒಳ್ಳೆಯ ರೀತಿಯಲ್ಲಿ ವಾಸಿಸುವ ಹಾಗೆ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಪ್ರಮೋದ್ ಸುವರ್ಣರನ್ನ ಈ ಸಂದರ್ಭದಲ್ಲಿ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ವೀಕ್ಷಕರೇ, ಇದು ಇಲ್ಲಿಯ ಜನರ ಮಾತು. ಯಾಕಂದರೆ ಇಲ್ಲಿಯ ವರದಿಗಾರರ ಒಂದು ಬೆಂಬಲ ಮತ್ತು ಅದಕ್ಕೆ ಬೆಂಬಲಿಸಿದಂಥ ಜನರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ನಮ್ಮ ಪ್ರತಿನಿಧಿಯಾದಂಥ ಪ್ರಮೋದ್ ಅವರಿಗೆ ಬಹಳಷ್ಟು ಸ್ಪಂದನೆಯನ್ನು ನೀಡಿದ್ದಾರೆ. ಒಂದು ಕಡೆಯಲ್ಲಿ ಇವತ್ತು ಸ್ಪಂದನೆಯ ಒಂದು 6 ವರ್ಷದ ವರ್ಷಾಚರಣೆಯಲ್ಲಿ ತಾವು ಕೂಡ ಭಾಗಿಯಾಗ್ತಿದ್ದೀರಿ. ಮತ್ತೊಂದು ಕಡೆಯಲ್ಲಿ ಸಮಾಜಮುಖಿಯಾದಂಥ ಏನು ಸಾಮಾಜಿಕವಾಗಿ ನ್ಯೂನತೆಗೆ ಅಥವಾ ಯಾವುದೇ ಒಂದು ಕುಂದುಕೊರತೆಗಳಿಗೆ ಒಳಗಾಗಿರುವಂಥವರನ್ನು ಗುರುತಿಸಿ ಅದಕ್ಕೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಇಲ್ಲಿಯ ಗ್ರಾಮಸ್ಥರದ್ದು, ಯುವಕರದ್ದು, ಮಕ್ಕಳದ್ದು ಕೂಡ ಪಾತ್ರ ಇದೆ ಅಂತ ಹೇಳ್ಬೋದು. ಮತ್ತಷ್ಟು ಜನರ ಹತ್ರ ಮಾತಾಡ್ತೀನಿ. ಇದೀಗ ನಮ್ಮ ಜೊತೆ ತಮ್ಮ ಹೆಸರು ಸರ್? ಉದಯ್ ಶೆಟ್ಟಿ. ಉದಯ್ ಶೆಟ್ಟಿ ಅವರು ಇದ್ದಾರೆ ನಮ್ಮ ಜೊತೆ. ಉದಯ್ ಶೆಟ್ಟಿ ಅವರೇ, ಹೇಗೆ ಅನಿಸ್ತದೆ ನಿಮ್ಮ ಈ ಒಂದು ಗ್ರಾಮದ ಕಾರ್ಯವೈಖರಿ? ನಮ್ಮ ಗ್ರಾಮದಲ್ಲಿ ಒಳ್ಳೆಯ ಕೆಲಸ ಆಗ್ತಾ ಉಂಟು. ಆಗ ಕೂಡ ಮಕ್ಕಳೆಲ್ಲ ಸೇರಿ ಗ್ರಾಮ ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಊರಿನಲ್ಲಿ ಕೂಡ ಒಳ್ಳೆಯ ಕೆಲಸವೇ ಆಗ್ತಾಯಿದೆ. ನಮ್ಮ ಗ್ರಾಮ ಎಲ್ಲ ಸ್ವಚ್ಛ ಇದರಲ್ಲಿ ಇದೆ. ಇದು ಉದಯ್ ಕುಮಾರ್ ಶೆಟ್ಟಿರವರ ಮಾತು. ಯಾಕಂದರೆ ಈಗಾಗಲೇ ನೀವು ಗಮನಿಸ್ಬೋದು, ಮತ್ತೊಬ್ಬರು ಇದ್ದಾರೆ ನಮ್ಮ ಜೊತೆ, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ. ನಮಸ್ತೆ, ತಮ್ಮ ಹೆಸರು ಸರ್? ಭುವನೇಶ್ ಎಲ್ ಪೂಜಾರಿ ಅಂತ. ಭುವನೇಶ್ ಎಲ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಸ್ಪಂದನ 6 ವರ್ಷ ಕಳೀತಾ ಇದೆ. ಮತ್ತು ಸಮಾಜಮುಖಿ ಅಂತ ಕೆಲಸದಲ್ಲೂ ಕೂಡ ತಾವು ಕೂಡ ನಮ್ಮ ಜೊತೆ ಭಾಗಿಯಾಗಿದ್ದೀರಿ. ಹೇಗೆ ಅನಿಸ್ತಾ ಇದೆ ಸರ್? ಖಂಡಿತ ತುಂಬ ಖುಷಿ ಆಗ್ತಿದೆ. ಯಾಕೆಂತ ಹೇಳಿದ್ರೆ ಈ ಸ್ಪಂದನ ವಾಹಿನಿ ನಮ್ಮ ಲೋಕಲ್ ಚಾನಲಲ್ಲಿ ಸ್ಪಂದನ ವಾಹಿನಿಯ ಒಂದು ಬಹುಮುಖ್ಯವಾದ ಪಾತ್ರವನ್ನು ವಹಿಸಿದೆ. ನಮ್ಮ ಸುತ್ತಮುತ್ತಲಿನ ಪರಿಸರ ಇರ್ಬೋದು, ಅಥವಾ ನಾವು ಕಂಡಂಥ ಹಲವು ಪ್ರಮೋದ್ ಸುವರ್ಣರಂದ್ರೆ ತುಂಬ ರಕ್ಷಿತ್ ಶೆಟ್ಟಿ ಇರ್ಬೋದು, ಕಾರ್ತಿಕ್ ಜಿ ಕುಂದರ್ ಇರ್ಬೋದು, ಹಾಗೆ ಹಲವಾರು ಮಂದಿ ನಿಮ್ಮಂಥ ತುಂಬ ಜನ ಇದ್ದಾರೆ ಕೆಲಸಗಾರರು. ಆಗ ಎಲ್ಲರ ಪರಿಶ್ರಮದಿಂದ ನಾವು ಕಂಡಿದೆ ಸಮಾಜದ ಕಡೆಯ ವ್ಯಕ್ತಿಯವರೆಗೆ ನೀವು ಅಲ್ಲಿ ಹೋಗಿ ಆ ವ್ಯಕ್ತಿಯ ಪರಿಸ್ಥಿತಿಯನ್ನು ಸಮಾಜಮುಖಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದೀರಾ. ಅಂಥ ಸಮಸ್ಯೆಗಳನ್ನು ನಾವು ಇಲ್ಲಿ ರಮೇಶ್ ಪೂಜಾರಿಯನ್ನು ಕಾಣಿರ್ಬೋದು, ಮೊನ್ನೆ ಪುರಾಣಿಕ ಅವರ ಮನೆಯನ್ನು ಕಾಣಿರ್ಬೋದು. ಅಂಥ ಮನೆಗಳನ್ನು ಸ್ವಚ್ಛ ವಾಸಿಸುವ ರೀತಿಯಲ್ಲಿ ಮಾಡಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಅಭಿನಂದಿಸುತ್ತಾ, ಈ 6ನೇ ವರ್ಷದ ವಾರ್ಷಿಕೋತ್ಸವ ಇನ್ನೂ 100 ವರ್ಷದ ಆಚರಿಸಬೇಕು. ಈ ವಾಹಿನಿಯು ಕೇವಲ ನಮ್ಮ ಲೋಕಲ್ ಅಂದರೆ ಉಡುಪಿ ವ್ಯಾಪ್ತಿ ಮಾತ್ರ ಅಲ್ಲ, ನಮ್ಮ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಹರಡಿ, ಹಾಗೆ ವಿದೇಶದಲ್ಲಿ ಕೂಡ ಯಶಸ್ವಿಯಾಗಿದೆ. ಯಾಕೆಂದರೆ ಪ್ರಮೋದ್ ಸುವರ್ಣರವರ ಒಂದು ವಾಟ್ಸಪ್ನ ಒಂದು ಮೆಸೇಜ್ ಇರ್ಬೋದು, ಆ ಮೆಸೇಜಿಗೆ ಸ್ಪಂದಿಸಿದಂಥ ನಮ್ಮ ಕತಾರ್ ಬಿಲಾವಸ್ ಇರ್ಬೋದು, ಮಸ್ಕತ್ ಇರ್ಬೋದು, ಹಲವಾರು ವಿದೇಶಗಳಿಂದ ನಮಗೆ ಉತ್ತಮವಾದ ಸ್ಪಂದನೆ ಇದೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಮೇಲೆ ಅಭಿಮಾನವಿಟ್ಟ ಅಥವಾ ಒಬ್ಬ ವರದಿಗಾರನ ಅಲ್ಲ, ಒಂದು ಸ್ಪಂದನ ವಾಹಿನಿಯಲ್ಲಿ ನಮ್ಮ ಏನಾದರೂ ಒಂದು
ವಿಸರಿಸಿದರೆ ಒಂದು ನ್ಯೂಸ್ ಹರಡಿದರೆ ಅದು ಸತ್ಯವಾಗಿರ್ತದೆ. ಅದಕ್ಕೆ ಸತ್ಯ ಬಿಟ್ಟು ಬೇರೆ ಏನನ್ನು ಪ್ರಸರಿಸುವುದಿಲ್ಲ. ಅದಕ್ಕೆ ಒಂದು ಕಾಯಕಲ್ಪ ಒದಗಿಸಬೇಕಂತ ಎಲ್ಲರೂ ಜನರು ಆಸೆ ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಅದಕ್ಕೆ ಅಷ್ಟು ಆ ಜನರ ಸಹಕಾರ ಸಿಗ್ತದೆ, ಇನ್ನು ಮುಂದೆ ಸಿಗ್ತದೆ. ಖಂಡಿತವಾಗಿಯೂ ಸ್ಪಂದನ ವಾಹಿನಿ ಅದನ್ನು ಉಳಿಸಿಕೊಂಡು ಬಂದಿದೆ, ಇನ್ನು ಬರುತ್ತದೆ ಅಂತ ಭರವಸೆ ನಮ್ಮಲ್ಲಿದೆ. ಎಸ್, ಇದು ಇಲ್ಲಿಯ ಜನರ ಮಾತು. ಎಸ್, ನಮ್ಮ ಜೊತೆ ಇನ್ನೊಬ್ಬರು ಇದ್ದಾರೆ. ಎಸ್, ಇವರು ಕೂಡ ಬಹಳಷ್ಟು ನಮ್ಮ ಜೊತೆ ಪ್ರತಿಯೊಂದು ಡಿಬೇಟಲ್ಲಿ ಇಲ್ಲಿಯ ಸಮಸ್ಯೆಯಲ್ಲೂ ಕೂಡ ಭಾಗಿಯಾಗಿರುವಂಥವ್ರು. ನಮಸ್ತೆ ಸರ್, ತಮ್ಮ ಹೆಸರು? ಚಂದ್ರ ಪೂಜಾರಿ ಅಂತೇಳಿ. ಪ್ರಪ್ರಥಮವಾಗಿ ನಾನು ಸ್ಪಂದನ ವಾಹಿನಿಗೆ 6ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ನೇರ ದಿಟ್ಟ ನಿರಂತರ ಅನ್ನುವ ಹಾಗೆ ಒಂದು TV9, ಎಲ್ಲರೂ ಹೇಳ್ತಾರೆ TV9 ಒಂದು ಒಳ್ಳೆ ಅದಕ್ಕಿಂತ ಮಿಗಿಲಾಗಿ ನಮ್ಮ ಉಡುಪಿಯಲ್ಲಿ ಒಂದು ಕೆಲಸ ಮಾಡುವಂಥ ಒಂದು ಚಾನಲ್ ಅಂದರೆ ಸ್ಪಂದನ TV. ಈ ಸ್ಪಂದನ TV ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ದೇಶವ್ಯಾಪ್ತಿಯಾಗಿ ಅಥವಾ ವಿಶ್ವವ್ಯಾಪ್ತಿಯಾಗಿ ಬೆಳೆಯಲಿ ಅಂತ ಆಶಿಸ್ತಾ ನಾನು ಮಾತನಾಡ್ತೀನಿ. ಎಸ್, ಇದು ಇಷ್ಟು ಇಲ್ಲಿಯ ಜನರ ಮಾತು. ಯಾಕಂದರೆ ಈಗಾಗಲೇ ನೀವು ಗಮನಿಸ್ಬೋದು, ಒಂದು ಮಾಧ್ಯಮ ಆಗಿರ್ಬೋದು, ಅದರ ಸಮಾಜಮುಖಿಯಾದಂಥ ಕೆಲಸವೂ ಕೂಡ ಬಹಳಷ್ಟು ಇದೆ ಅಂತ ಹೇಳ್ಬೋದು. ಎಸ್, ಓಂಕಾರ್ ಫ್ರೆಂಡ್ಸ್ ನಮ್ಮ ಜೊತೆಯ ಸದಸ್ಯರು ಕೂಡ ಇದ್ದಾರೆ. ಹಾಗೆಯೇ ಅವರ ಜೊತೆನೂ ಕೂಡ ಮಾತಾಡೋಣ. ನಮಸ್ತೆ. 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 ತಮ್ಮ ಹೆಸರು? ನಿತೀಶ್ ಅಂತ. ನಾವು ಓಂಕಾರ್ ನಾಸಿಕ್ ಬಳಗ ಸರ್ಕಾರಿ ಗುಡ್ಡೆಯಿಂದ ಬಂದಿದೆ. ನಮಗೆ ಇಲ್ಲಿನ ಹಿರಿಯರಿಂದ, ನಮ್ಮ ಊರಿನ ಹಿರಿಯರಿಂದ ತುಂಬ ಪ್ರೋತ್ಸಾಹ ಸಿಕ್ಕಿದೆ. ನಮ್ಮ ಉದ್ದೇಶ ಎಂದರೆ ಇನ್ನು ಮುಂದಿನ ಪೀಳಿಗೆಗೆ ನಾವು ಒಂದು ಉತ್ತಮ ಅಡಿಪಾಯ ಹಾಕಿಕೊಟ್ಟು ನಮ್ಮ ದೇಶವನ್ನು ಒಂದು ಉತ್ತಮವಾಗಿ ರೂಪಿಸಬೇಕು. ನಮ್ಮ ಗ್ರಾಮ ಸ್ವಚ್ಛವಾಗಿರಬೇಕು. ನಮ್ಮ ಗ್ರಾಮದಲ್ಲಿ ವಾಸಿಸುವವರೆಲ್ಲರಿಗೂ ನಮ್ಮ ಮೇಲೆ ಒಂದು ಉತ್ತಮ ಅಭಿಪ್ರಾಯ ಮೂಡಬೇಕು. ಇದೇ ನಮ್ಮ ಪ್ರಥಮ ಉದ್ದೇಶ. ಇಲ್ಲದಿದ್ದರೆ ನಮಗೆ ಸ್ಪಂದಿಸಿದ ಹಿರಿಯರು ಎಲ್ಲರಿಗೂ ನಾವು ಧನ್ಯವಾದ ಹೇಳುತ್ತೇವೆ. ಇನ್ನು ಮುಂದೆಯೂ ನಮಗೆ ಇದೇ ರೀತಿ ಪ್ರೋತ್ಸಾಹ ನೀಡಬೇಕು. ಅದೇ ರೀತಿ ನಮ್ಮಿಂದ ಇನ್ನು ಮುಂದೆ ಒಳ್ಳೊಳ್ಳೆಯ ಕಾರ್ಯ ಮೂಡಿ ಬರಬೇಕಂತ ಆಶಿಸ್ತೇನೆ. ಎಸ್, ರೇನ್ ಅವರೇ, ನೀವು ಹೇಗೆ ಅನಿಸ್ತಾ ಇದೆ ನಿಮಗೆ ಈ ಒಂದು ಫ್ರೆಂಡ್ಸ್ ಕ್ಲಬ್ನಲ್ಲಿ ತೊಡಗಿಸಿಕೊಂಡಾಗ ಹೇಗೆ ಅನಿಸ್ತಾ ಇದೆ? ಮತ್ತು ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡಬೇಕಾದ್ರೆ ಬಹಳಷ್ಟು ಆಲೋಚನೆ ಮತ್ತು ಆ ಒಂದು ಉತ್ಸಾಹ ಕೂಡ ಬೇಕಾಗುತ್ತೆ. ಈಗಿನ ಡಿಜಿಟಲ್ ಯುಗದಲ್ಲಿ ಇಂಥದ್ದೆಲ್ಲ ಕೆಲಸಗಳನ್ನು ಯುವಕರು ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಹೌದು, ಖಂಡಿತ ಸಾಧ್ಯತೆ ಇದೆ. ಯಾಕಂದರೆ ನಮ್ಮ ಒಟ್ಟಿಗೆ ಯೂನಿಟಿ ಇದ್ದರೆ ನಾವು ಎಂಥವನ್ನು ಮಾಡ್ಬೋದು. ಈಗ ನಾವು ಇಲ್ಲಿ ಸ್ವಚ್ಛ ಭಾರತ್ ಅಂದರೆ ನಮ್ಮದು ಏರಿಯಾವನ್ನು ಕ್ಲೀನ್ ಮಾಡ್ತಿದ್ದೇವೆ. ನಾವೆಲ್ಲ ಯುವಕರು ಒಟ್ಟು ಸೇರಿ ಮಾಡುವಾಗ ಅದೊಂದು ಉತ್ತಮ ಕೆಲಸ ಆಗ್ತದೆ. ಅದೇ ರೀತಿ ನಮಗೆ ಇವತ್ತು ನಮ್ಮದು ಹಿರಿಯರು ಕೂಡ ಸಹಾಯ ಮಾಡಿದ್ದಾರೆ. ನಾವು ಈ ಕೆಲಸ ಮಾಡುವಾಗ ಜನ ನೋಡ್ತಾರೆ, ನೋಡಿ ಇಲ್ಲಿ ಕಸ ಹಾಕುವುದನ್ನು ಕಮ್ಮಿ ಮಾಡ್ತಾರೆ. ಮತ್ತು ಇವತ್ತಿನ ಮಕ್ಕಳು, ಯುವಕರು ನೆಕ್ಸ್ಟ್ ಪ್ರಜೆಗಳು. ಸೊ ಅವರು ನೆಕ್ಸ್ಟ್ ಕಸ ಹಾಕುವುದನ್ನು ಕಮ್ಮಿ ಮಾಡ್ತಾರೆ. ಸೊ ಹಾಗೆ ಹೇಳ್ತೀನಿ. ಎಸ್, ಇದು ಇಲ್ಲಿಯ ಯುವಕ ವೃಂದದ ಓಂಕಾರ ನಾಸಿಕ್ ಫ್ರೆಂಡ್ಸ್ ಅವರ ಒಂದು ಮಾತು. ಏನಂದರೆ ಈಗಾಗಲೇ ಯುವಕರಾಗಿ ನಾವು ಸಮಾಜವನ್ನು ಮುಂದಿನ ದಿನಗಳಲ್ಲಿ ನಡೆಸಬೇಕಾಗಿದೆ. ಎಸ್, ನಮ್ಮಿಂದ ಏನಾದರೂ ದೊಡ್ಡವರಿಗೂ ಕೂಡ ಸಣ್ಣವರಿಗಾಗಿ ಮಾಹಿತಿಗಳು ಸಿಗಬೇಕು, ಅಥವಾ ಎಲ್ಲೋ ಕೂಡ ತ್ಯಾಜ್ಯವನ್ನು ಬಿಸಾಕುವಂಥದ್ದು ಅಥವಾ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವಂಥದ್ದು ಕಾರ್ಯಕ್ರಮ ಮಾಡಬೇಕು ಅನ್ನುವಂಥದ್ದು ಇವರ ಆಲೋಚನೆ. ಎಸ್, ನಮಸ್ತೆ ವೀಕ್ಷಕರೇ. ಇವತ್ತು ನಮ್ಮ ಜೊತೆ ಕುರ್ಕಾಲ್ ಗ್ರಾಮ ಪಂಚಾಯತಿನ ಅಧ್ಯಕ್ಷರಂತ ಶೋಭಾ ಸಾಲಿಯಾನ್ ಅವರು ಇದ್ದಾರೆ ನಮ್ಮ ಜೊತೆ. ಎಸ್, ಇವರು ಬಹಳಷ್ಟು ವರದಿಗೆ ಫಲಶ್ರುತಿ ಆಗಲಿಕ್ಕೆ ಇವರು ಕೂಡ ಕಾರಣ. ಯಾಕಂದರೆ ಯಾವತ್ತೂ ಒಂದು ವರದಿ ಮಾಡಬೇಕಾದ್ರೆ ಮಾಧ್ಯಮದ ಎಷ್ಟು ಕಾಳಜಿ ಇದೆ, ಅದರಲ್ಲೂ ಪ್ರತಿನಿಧಿಗಳ ಕಾಳಜಿ ಕೂಡ ಇದೆ, ಅದರಲ್ಲೂ ಜನಪ್ರತಿನಿಧಿಗಳು ಕೂಡ ಸ್ಪಂದಿಸಬೇಕು. ಸ್ಥಳೀಯ ಮಟ್ಟದ ಒಂದು ಆಡಳಿತ ಚೌಕಟ್ಟಿನಲ್ಲಿ ಆಡಳಿತ ನಡೆಸ್ತಾ ಇರುವಂಥ ಒಂದು ಅಧ್ಯಕ್ಷರು, ಕುರ್ಕಾಲ್ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಶೋಭಾ ಸಾಲಿಯಾನ್ ಕೂಡ ಬಹಳಷ್ಟು ಸ್ಪಂದನ ವಾಹಿನಿಗೆ ಯಾವುದೇ ಒಂದು ಮಾಹಿತಿ ಅಥವಾ ವರದಿ ಬಂದಲ್ಲಿ ತಕ್ಷಣವೇ ಸ್ಪಂದಿಸಿ ಅದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ರು. ಈಗಲೂ ಕೂಡ ನಮ್ಮ ಸ್ಪಂದನ ವಾಹಿನಿಗೆ ಅವರ ಹೇಳಿಕೆಗಳನ್ನು ನೀಡ್ತಾರೆ. ಎಸ್, ಏನು ಹೇಳ್ತಾರೆ ಡಾಕ್ಟರ್? ಎಸ್, ನಮಸ್ತೆ. ಮೊದಲು ಎಲ್ಲರಿಗೂ ನಮಸ್ಕಾರ. ಸ್ಪಂದನ ವಾಹಿನಿ ಇದೊಂದು ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸುವಂಥ ಒಂದು ಚಾಲನಾಗಿದೆ. ಇದರಲ್ಲಿ ಕಳೆದ ವರ್ಷ 5ನೇ ವರ್ಷ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಾವೆಲ್ಲ ಒಟ್ಟು ಸೇರಿ ಮಾಡಿದ್ದೇವೆ. ಅದೇ ರೀತಿ ಅದೇ ದಿವಸ ಹುಟ್ಟಿದ ಹಬ್ಬವನ್ನು ಈ ವರ್ಷವೂ ಮಾಡಬೇಕೆಂದು ನಮ್ಮೆಲ್ಲ ಮಕ್ಕಳು ಆಶಿಸಿದ್ದರಿಂದ ನಾವು ಈ ಸ್ಪಂದನ ಚಾನೆಲಿನ 6ನೇ ವರ್ಷದ ಹುಟ್ಟುಹಬ್ಬವನ್ನು ಅವರಿಗೆ ಹಾರೈಕೆಯನ್ನು ಕೊಡುತ್ತಾ ಒಳ್ಳೆಯ ಈ ಸ್ಪಂದನ ಟಿವಿಯವರು ಒಳ್ಳೆಯ ರೀತಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇದೇ ರೀತಿ ಅವರು ಇನ್ನು ಮುಂದೆಯೂ ನಮಗೆ ಕೊಡಬೇಕು. ನಾವು ಅವರಿಗೆ ಒಂದು ಒಳ್ಳೆಯ ಉತ್ತಮವಾದ ಅವರಿಗೆ ಬೇಕಾದಂಥ, ಅವರು ಕೇಳಿದಂಥ ಸಲಹೆ ಸೂಚನೆಗೆ ನಾವು ಬೇಕಾದಂಥ ಉತ್ತರವನ್ನು ಕೊಡ್ತೇವೆ. ನಾವು ಕೇಳಿದಂಥಕ್ಕೆ ಅವರು ಒಳ್ಳೆಯ ಉತ್ತರವನ್ನು, ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಈ ಸ್ಪಂದನ ಚಾನೆಲ್ ಉತ್ತರೋತ್ತರವಾಗಿ ಬೆಳೆದು ಅಭಿವೃದ್ಧಿಯಾಗಲಿ ಎಂದು ಎಲ್ಲರ ಪರವಾಗಿ, ಗ್ರಾಮದ ಪರವಾಗಿ ನಾನು ಶುಭ ಹಾರೈಸುತ್ತೇನೆ. ಎಸ್ ವೀಕ್ಷಕರೇ, ಇದು ಕುರ್ಕಾಲ್ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಶೋಭಾ ಸಾಲಿಯಾನ್ ಇವರು ನಮ್ಮ ಜೊತೆ ಮನದಾಳದ ಒಂದು ಮಾತಾಡಿದ್ದಾರೆ. ಯಾವಾಗಲೂ ಕೂಡ ಮಾಧ್ಯಮ ಎಷ್ಟು ಕೆಲಸ ಮಾಡಬೇಕು, ಅದಕ್ಕೆ ಜನಪ್ರತಿನಿಧಿಗಳಾದ ನಾವು ಕೂಡ ನಮ್ಮ ಜವಾಬ್ದಾರಿ ಇದೆ, ಅದಕ್ಕೆ ಸ್ಪಂದನೆಗೆ ಸ್ಪಂದಿಸಿದ್ದೇವೆ.
ಈ ದೇಶದ ಭವಿಷ್ಯವನ್ನು ಕಟ್ಟುವಂತಹ ಶಕ್ತಿ ಇದ್ದರೆ ಇಂದಿನ ಕಾಲದಲ್ಲಿ ಅದು ಮಾಧ್ಯಮಕ್ಕೆ ಆಗಿದೆ. ಕೆಲವೊಂದು ಜನರಲ್ಲಿ ಧನಾತ್ಮಕವಾದಂತಹ ಋಣಾತ್ಮಕವಾದಂತಹ ಒಂದು ಅಂಶಗಳು ಬರ್ಬೋದು ಕೆಲವೊಂದು ಚಾನೆಲ್ಗಳ ಮೇಲೆ. ಯಾಕೆಂದ್ರೆ ಈ ದಿನ ಈ ಸಂದರ್ಭದಲ್ಲಿ ಇನ್ನು ಸಮಾಜದಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ಈ ಭಾಗದಲ್ಲಿ ಹೆಚ್ಚಾಗಿ ಕಾಣ್ತಾ ಇದ್ದೇವೆ. ಕೆಲವೊಂದು ಜನರು ಅದನ್ನು ಧನಾತ್ಮಕ ರೀತಿಯಲ್ಲಿ ಪ್ರಸ್ತಾವಿಸ್ತಾರೆ, ಕೆಲವೊಂದು ಜನರು ಅದನ್ನು ಋಣಾತ್ಮಕ ರೀತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದರೆ ನಾನು ಹೇಳುವುದೇನೆಂದರೆ, ಪತ್ರಿಕೋದ್ಯಮ ಶಿಕ್ಷಣ ಪಡೆಯುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳು ಅದು ಯಾವುದೇ ಇರಲಿ, ಪತ್ರಿಕೆಗಳು, ಟಿವಿ ಅಥವಾ ರೇಡಿಯೋ, ಇದೆಲ್ಲ ಮಾಧ್ಯಮಗಳು ಬರ್ತವೆ. ಅದರಲ್ಲಿ ಚಾನೆಲ್ಸ್ ಎಲ್ಲ ಒಳಗೊಂಡು ಅದು ಒಂದು ದೇಶದ ಪ್ರಬಲ ಶಕ್ತಿ ಆಗುತ್ತದೆ. ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಮುಖ್ಯವಾಗಿ ಮಾಧ್ಯಮಗಳು ಕಾರಣವಾಗುತ್ತದೆ. ಈ ಒಂದು ಪೀಠಿಗೆಯ ಮೂಲಕವಾಗಿ ಈ ಸಂದರ್ಭದಲ್ಲಿ ಈ ಭಾಗದ ಸ್ಥಳೀಯ ಮಾಧ್ಯಮ ಸ್ಪಂದನ ವಾಹಿನಿ ಇದರ ಬಹುಶಃ 5 ವರ್ಷಗಳು ಪೂರ್ತಿಗೊಂಡು ಇದೀಗ 6ನೇ ವರ್ಷಕ್ಕೆ ಪಾದಾರ್ಪಣೆಯನ್ನ ಅಂಬೆಗಾಲು ಇಡ್ತಾ ಇದೆ. ಬಹುಶಃ ಪ್ಲೇ ಸ್ಕೂಲ್ ಹೋಗುವಂತಹ ಒಂದು ಸಂದರ್ಭ. ಆದರೂ ಕೂಡ ಈ ಒಂದು ಸ್ಪಂದನ ವಾಹಿನಿಯನ್ನು ನಾನು ಗಮನಿಸಿಕೊಂಡು ಬಂದ ಹಾಗೆ, ಯಾಕಂದ್ರೆ ಪತ್ರಿಕೋದ್ಯಮ ಶಿಕ್ಷಣವನ್ನು ಪಡೆದವರು ಮಾಧ್ಯಮಗಳ ಬಗ್ಗೆ ಕೆಲವೊಂದು ಗಂಭೀರವಾದ ಚಿಂತನೆಗಳನ್ನು ಮಾಡ್ತಾರೆ. ಅದನ್ನು ಅನುಸರಿಸಿಕೊಂಡು ಯಾವ ರೀತಿಯಲ್ಲಿ ಒಂದು ಮಾಧ್ಯಮ ಸಾಕ್ತದೆ ಎಂಬುದನ್ನ ನೋಡ್ಕೊಂಡು ಹೋಗ್ತಾರೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಇಲ್ಲಿ ನನ್ನ ಮುಂದೆ ಇವರು ಆಂಕರಿಂಗ್ ಇದ್ದಾರೆ, ಅವರ ಮುಂದೆ ನಾನು ಸಣ್ಣವ. ಆದರೂ ಕೂಡ ನನ್ನ ಒಂದು ಮಾತನ್ನು ಹೇಳುತ್ತಾ ಈ ಒಂದು ಸಭೆಗೆ ಆಗಮಿಸಿದಂತಹ ಎಲ್ಲ ಅತಿಥಿ ಅಧ್ಯಾಪಕರನ್ನ ಬಹಳ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ. ರೋಟರಿ ಕ್ಲಬ್ ಸುಭಾಷ್ ನಗರ ಇದರ ಅಧ್ಯಕ್ಷರಾಗಿರುವಂತಹ ರೋಟರಿ ಆಕ್ಟರ್ ಮಾಲಿನಿ ಶೆಟ್ಟಿ ಇವರನ್ನ ಆಹ್ವಾನಿಸ್ತಾ ಇದ್ದೇನೆ. ನಗರ ಹಾಗೂ ರಿಕ್ಷಾ ಚಾಲಕರು ಮಾಲಕರ ಸಂಘ ಕುರ್ಕಾಲು ಸುಭಾಷ್ ನಗರ ಹಾಗೂ ಅಭಿಮಾನಿ ಬಳಗ ಕುರ್ಕಾಲು ಸುಭಾಷ್ ನಗರ ಇದರ ಸ್ಪಂದನ ವಾಹಿನಿಯ 6ನೇ ವರ್ಷದ ಹುಟ್ಟುಹಬ್ಬದ ವೇದಿಕೆಯ ಮೇಲಿರುವ ಮುಖ್ಯ ಅತಿಥಿಯಾದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೋಭಾ ಸಾಲ್ಯನ್ ಇವರನ್ನು ಹೃತ್ಪೂರ್ವಕವಾಗಿ ಸಭೆಗೆ ಸ್ವಾಗತಿಸುತ್ತೇವೆ. ಅದೇ ರೀತಿ ಮುಖ್ಯ ಅತಿಥಿಯಾದ ಸ್ಪಂದನ ವಾಹಿನಿಯ ಹರೀಶ್ ಮುಲ್ಕಿ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸಭೆಗೆ ಸ್ವಾಗತಿಸುತ್ತಿದೆ. ರಿಕ್ಷಾ ಚಾಲಕ ಹಾಗೂ ಮಾಲಕರ ಗೌರವಾಧ್ಯಕ್ಷರಾದ ಭುವನೇಶ್ ಪೂಜಾರಿ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ರೋಟರಿ ಕ್ಲಬ್ನ ಸಭಾಪತಿಯಾದ ಡೇನಿಯಲ್ ಸಿ ಅಮ್ಮಣ್ಣ ಈ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ರಿಕ್ಷಾ ಚಾಲಕರ ಅಧ್ಯಕ್ಷರಾದ ಭಾಸ್ಕರ್ ಶಾಲಿಯನ್ ಈ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಸ್ಪಂದನ ವಾಹಿನಿಯ ವರದಿಗಾರರಾದ ಪ್ರಮೋದ್ ಸುವರ್ಣ ಇವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಿದ ಬಂದಂತಹ ಎಲ್ಲರನ್ನು ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ರೋಟರಿ ಆಕ್ಟರ್ ಮಾಲಿನಿ ಶೆಟ್ಟಿ ಅವರಿಗೆ ವಂದನೆಗಳು. ಇದೀಗ ನಾವು ನೇರವಾಗಿ ಕೇಕ್ ಅನ್ನ ಕತ್ತರಿಸುವಂತಹ ಕ್ಷಮಿಸಿ ಅದಕ್ಕಿಂತ ಮೊದಲು ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಸಭೆಯನ್ನ ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಗಾಗಿ ರೋಟರಿ ಆಕ್ಟರ್ ಚಿದಾನಂದ್ ಅವರು. ಶರಣು ಪಾರ್ವತಿತನಯ ನಿನಗೆ ವಂದನೆ, ಶರಣು ಶರಣು ಗಣಪನೆ, ಶರಣು ಗಣಪನೆ, ಸಿದ್ಧಿ ಬುದ್ಧಿಗೆ ಗಣಪಲಂಬೋರನೆ, ನಿಮಗೆ ಅಗಪತಿ ನೀನೇ ಗಜಮುಖನೆ, ತುಂಬಿರು ನಾರದ ವೆಂಬ ವಿಘ್ನನಾಶನೆ, ಹೇರಂಬ ಗಣಪತಿ ನಿನಗೆ ವಂದನೆ, ಹೇರಂಬ ಗಣಪತಿ ನಿನಗೆ ವಂದನೆ, ಶರಣು ಶರಣು ಗಣಪನೆ, ಶರಣು ಗಣಪನೆ, ಶರಣು ಪಾರ್ವತಿತನಯ ನಿನಗೆ ವಂದನೆ, ಶರಣು ಶರಣು ಗಣಪನೆ, ಶರಣು ಗಣಪನೆ. ವಂದನೆಗಳು. ಇದೀಗ ಸ್ಪಂದನ ವಾಹಿನಿಯ 6ನೇ ಅಮೃತ ಹಸ್ತದ ಮುಖೇನ ಕೇಕ್ ಅನ್ನ ಕತ್ತರಿಸ್ತಾ ಇದ್ದಾರೆ. May the good
ಸಹಕರಿಸಿದಂತಹ ಅದರಲ್ಲೂ ಕೂಡ ಈ ಭಾಗದ ವರದಿಗಾರರಾಗಿರುವಂತಹ ನನ್ನ ಆತ್ಮೀಯ ಗೆಳೆಯರಾಗಿರುವಂತಹ ಶ್ರೀಯುತ ಪ್ರಮೋದ್ ಸುವರ್ಣ. ಈ ಭಾಗದಲ್ಲಿ ನಾವು ಸ್ಪಂದನ ಟಿವಿ ಅಂದ ಕೂಡಲೇ ಮೊದಲು ಹೆಸರು ಹೇಳುವಂಥದ್ದು ಪ್ರಮೋದನ್ನ. ಈ ಭಾಗದ ಹಲವಾರು ಒಂದು ಅಂತ ಇದ್ದರೆ ಅದು ಸ್ಥಳೀಯ ಮಾಧ್ಯಮವಾಗಿರುವಂತಹ ಸ್ಪಂದನ ವಾಹಿನಿ. ಬಹಳಷ್ಟು ಎತ್ತರ ಪ್ರಥಮ ಪ್ರಜೆಯಾಗಿರುವಂತಹ ಶ್ರೀಮತಿ ಶೋಭಾ ಸಾಲಿಯನ್ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು, ಇಲ್ಲಿ ನೆರೆದಂತ ನಮ್ಮ ಗ್ರಾಮದ ಮಕ್ಕಳೇ ಹಾಗೂ ಕಲಾಭಿಮಾನಿಗಳೇ, ಸ್ಪಂದನ ಟಿವಿ ಇದು ಒಂದು ಉತ್ತಮ ಕಾರ್ಯವನ್ನು ನಿರ್ವಹಿಸುವಂಥ ಒಂದು ಒಳ್ಳೆಯ ಚಾನೆಲ್. ಯಾಕಂದರೆ ಸ್ಪಂದನ ಚಾನೆಲ್ ಅಂದ ಕೂಡಲೇ ಪ್ರಮೋದಣ್ಣನ ನೆನಪಾಗ್ತದೆ. ಅವರು ನನಗಿಂತ ಸಣ್ಣವರು, ಆದರೂ ನಾನು ಅದು ಒಂದು ನಮ್ಮ ಆಡು ಭಾಷೆಯಾಗಿದೆ. ಅವರು ಎಂಥ ಸಮಸ್ಯೆ ಇದ್ದರೂ ಅದರಲ್ಲಿ ಪ್ರತಿಯೊಂದನ್ನು ವಿಮರ್ಶಿಸಿ ಚಾನೆಲ್ ವಾಹಿನಿಗೆ ಅಂತ ಕೊಡುವಂತಹ ಒಂದು ಉತ್ತಮ ಕೆಲಸವನ್ನು ಕಾರ್ಯವನ್ನು ನಿರ್ವಹಿಸುವಂತಹವರಾಗಿದ್ದಾರೆ. ಈ ಸ್ಪಂದನ ಚಾನೆಲ್ 100 ವರ್ಷ ಬಾಳಿ ಅದರಿಂದ ಎಲ್ಲರಿಗೂ, ಗ್ರಾಮಕ್ಕಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಒಳ್ಳೆಯ ರೀತಿಯ ಒಂದು ಭಾವನೆ ಬಂದು ಒಳ್ಳೆಯ ಕೆಲಸಗಳನ್ನು ಮಾಡಿ ಅವರು ಇನ್ನೂ ಎತ್ತರಕ್ಕೆ ಬೆಳೆದು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಎಂದು ಬಯಸುತ್ತಾ ನಾನು ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಶ್ರೀಮತಿ ಶೋಭಾ ಸಾಲಿಯನ್ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ನಮ್ಮೊಂದಿಗೆ ಉಪಸ್ಥಿತಿರುವಂತಹ ಬಹುಶಃ ಈ ಒಂದು ಸಂದರ್ಭದಲ್ಲಿ ಆಡಳಿತ ನಿರ್ದೇಶಕರಾಗಿರುವಂತಹ ಶ್ರೀಯುತ ವಿಲಾಸ್ ನಾಯ್ಕರವರ ಉಪಸ್ಥಿತಿ ಕಾಣಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಆಂಕರಿಂಗ್ ಮಾಧ್ಯಮದಲ್ಲಿ ಕಾರ್ಯಕ್ರಮದ ನಿರೂಪಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀಯುತ ಹರೀಶ್ ಮಲ್ಕಿ ಬಹಳ ದೂರದಿಂದ ನಮ್ಮೊಂದಿಗೆ ಉಪಸ್ಥಿತಿಯನ್ನು ಕಾಣ್ತಾ ಇದ್ದಾರೆ. ನಮ್ಮನ್ನು ಉದ್ದೇಶಿಸಿ ಈ ಒಂದು ಸಂದರ್ಭದಲ್ಲಿ ಅವರು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಹಾಗೆಯೇ ಆಟೋ ರಿಕ್ಷಾ ಚಾಲಕರ ಹಾಗೂ ಮಾಲಕರ ಸಂಘದ ಎಲ್ಲ ನಿಕಟಪೂರ್ವಕವಾಗಿರುವಂತಹ ಅಧ್ಯಕ್ಷರು ಹಾಗೆಯೇ ಎಲ್ಲ ಸದಸ್ಯರಿಗೂ ಮೊದಲಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ಸ್ಪಂದನ ವಾಹಿನಿಯು ಪ್ರತಿಯೊಂದು ಸ್ಪಂದನೆ ನೀಡಬೇಕಾದ್ರೆ ನಿಮ್ಮ ಸ್ಪಂದನೆಯು ಬಹಳಷ್ಟು ಅಮೂಲ್ಯವಾಗಿದೆ. ಯಾಕಂದ್ರೆ ಈಗಾಗಲೇ ಪ್ರಮೋದ್ ಅಂತ ಹೇಳ್ಬೋದು, ಪ್ರಮೋದನ್ನು ಎತ್ತಿ ಬೆಳೆಸಿದಂತ ನೀವು. ಯಾಕಂದ್ರೆ ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು ವರದಿ ಮಾಡಿದಾಗ ನಿರ್ಭೀತಿಯಾಗಿ ವರದಿ ಮಾಡಬೇಕಾದ್ರೆ ಅದರ ಹಿಂದಿನ ಒಬ್ಬ ವರದಿಗಾರನಿಗೆ ಜೀವ ಭಯ ಆಗಿರ್ಬೋದು ಅಥವಾ ವಿರೋಧವಾಗಿರುವಂತಹ ಜನಗಳ ಭಯವಾಗಿರ್ಬೋದು, ಇದೆಲ್ಲವನ್ನು ಮೆಟ್ಟಿ ನಿಂತು ನಿಲ್ಬೇಕಾದ್ರೆ ಜನರ ಕೂಡ ಒಂದು ಅಷ್ಟೇ ಶಕ್ತಿ ಬೇಕು ಹಿಂದಿಂದ. ಅದನ್ನು ನೀವು ನೀಡಿದಿರಿ, ಇಲ್ಲಿಯ ನಗರದ ಜನಗಳು ನೀವು ನೀಡಿದಿರಿ. ಅದು ಯಾವತ್ತೂ ಇರಲಿ. ಮೊದಲಿದಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ. ಯಾಕಂದ್ರೆ ಪ್ರತಿ ವರ್ಷವೂ ಕೂಡ 3 ವರ್ಷದಿಂದ ನಾನು ಕೇಳ್ಪಟ್ಟೆ, 3 ವರ್ಷದಿಂದ ಈ ಆಚರಣೆಗಳನ್ನು ಇಲ್ಲಿ ಹುಟ್ಟು ಹಬ್ಬದ ರೀತಿಯಲ್ಲಿ ಮಾಡ್ತೀರಿ. ವಿಶೇಷವಾಗಿ ಗಮನ ಹರಿಸಬೇಕು. ನಮ್ಗೆ ಬೇರೆಲ್ಲ ವಿಚಾರಗಳನ್ನು ನೋಡಿದ್ದೇನೆ ನಾನು, ಎಲ್ಲ ಹುಟ್ಟು ಹಬ್ಬಗಳನ್ನು ಅಥವಾ ಒಂದು ಸಂಭ್ರಮಗಳನ್ನು ಜಾತ್ರೆಗಳನ್ನು ನೋಡಿದ್ದೇನೆ. ಆದ್ರೆ ಒಂದು ಚಾನೆಲ್ನ ಹುಟ್ಟು ಹಬ್ಬವನ್ನು ಒಂದು ನಗರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಖುಷಿ ನಮಗೆ. ಇನ್ನೊಂದು ಕಡೆಯಲ್ಲಿ ಬಹಳಷ್ಟು ನೀವು ಇಲ್ಲಿ ಗಮನಿಸಬಹುದು, ಯಾವುದೇ ಒಂದು ಸಮಸ್ಯೆ ಇರಬಹುದು, ಜಟಿಲವಾದಂತಹ ಸಮಸ್ಯೆಗಳು ಅಥವಾ ನಿಮ್ಗೆ ವರದಿಗಾರರಿಗೆ ಸಮೀಪ ಆಗ್ಲಿಲ್ಲ, ಆ ಸಂದರ್ಭದಲ್ಲಿ ಯಾವುದೇ ಒಂದು ಸ್ಪಂದನೆ ನೀಡಿಲ್ಲ ಅಂತ ಕೇಳಿದ್ರೆ ಆ ಸ್ಪಂದನ ಕಚೇರಿಗೆ ನೀವು ಕರೆ ಮಾಡಬಹುದು. ಯಾವಾಗ ಬೇಕಾದ್ರೂ ಕಚೇರಿಗೆ ಕರೆ ಮಾಡಬಹುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ನೇರವಾಗಿ ಹಂಚ್ಕೋಬಹುದು. ಏನೇ ಒಂದು ಸಮಸ್ಯೆ ಆಗಿರ್ಬೋದು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ನೀಡೋದ್ರಲ್ಲಿ ಸ್ಪಂದನ ವಾಹಿನಿ ಯಾವತ್ತೂ ಸ್ಪಂದನೆ ಮಾಡುತ್ತೆ. ಮತ್ತೆ ನಿಮ್ಮ ಬೆಂಬಲ ಹಾಗೆಯೇ ಪ್ರೋತ್ಸಾಹ, ನಿಮ್ಮ ಒಂದು ಎಲ್ಲಾ ಪ್ರೀತಿ ಏನಿದೆ ಅದು ಮುಂದಕ್ಕೂ ಹೀಗೇನೆ ಇರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಾವು ಸ್ಪಂದನ ಹೇಳುವುದಕ್ಕಿಂತಲೂ ಪ್ರಮೋದನ್ನ ಅಂತ ಹೇಳ್ತೇವೆ ಈ ಭಾಗದಲ್ಲಿ. ಅಲ್ಲಿ ಸ್ಪಂದನಕ್ಕೂ ಪ್ರಮೋದನಕ್ಕೂ, ಪ್ರಮೋದ್ ಎಂಬ ಹೆಸರಿಗೂ ಯಾವುದೋ ಒಂದು ನಂಟು ಇರಬೇಕು. ಟ್ರೇಡ್ ಕ್ಲಬ್ ಸುಭಾಷ್ ನಗರ ಹಾಗೂ ಆಟೋ ಯೂನಿಯನ್ ಕುರ್ಕಾಲು ಸುಭಾಷ್ ನಗರ ವತಿಯಿಂದ ಆಚರಿಸಿಕೊಂಡು ಬರುವಂಥ ನಮ್ಮ ಕಳೆದ ವರ್ಷ 3 ವರ್ಷದಿಂದ ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನು. ಈ ಕಾರ್ಯಕ್ರಮವನ್ನು ಆಚರಿಸುವ ಮುಖ್ಯ ಉದ್ದೇಶ ಇಷ್ಟೇ. ಈ ನಮ್ಮ ಸ್ಥಳೀಯ ಚಾನೆಲ್ ಏನು ಸ್ಪಂದನ ಅಂತ ಒಂದು ಚಾನಲ್ ಇದೆ, ಆ ಚಾನಲಲ್ಲಿ ನಮಗೆ ಬೇಕಾದಂಥ ನ್ಯೂಸ್ ಆಗಿರ್ಬೋದು ಅಥವಾ ನಮ್ಮ ಸಮಸ್ಯೆಯನ್ನು ಏನಾದರೂ ಹಂಚಿಕೊಂಡ್ರೆ ನಾವು ಅದರನ್ನು ನಾವು ಪ್ರಮೋದ್ ಅಂತ ನಮ್ಮ ವರದಿಗಾರರು ಅದನ್ನು ಬಿಟ್ಟು ಕೊಡಲೇ ಇಲ್ಲ ನಮಗೆ ಯಾವಾಗಲೂ. ಯಾಕೆಂದರೆ ಅದನ್ನು ಫಾಲೋಅಪ್ ಮಾಡಿ ಅದರ ಹಿಂದೆ ಬಿದ್ದು ನಮಗೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗುವವರೆಗೆ ಅವರು ಅದರ ಹಿಂದೆ ಬೀಳಲಿಲ್ಲ. ಅದರಿಂದ ಇದು ಈ ಸ್ಪಂದನ ಹೆಸರಿಗೂ ಸ್ಪಂದನೆಗೂ ಅವಿನಾಭಾವ ಸಂಬಂಧ ಉಂಟು. ಆದ್ದರಿಂದ ನಾವು ಈ ಸ್ಪಂದನ ಚಾನಲ್ ಅನ್ನು ಇಷ್ಟು
ಇಷ್ಟು ಆನಂದದಿಂದ ನಾವು ವರ್ಷಾಚರಣೆಯನ್ನು ಆಚರಿಸಲಿಕ್ಕೆ ನಾವು ಇಷ್ಟಪಡ್ತೇವೆ. ಇದು ಕೇವಲ ವಾರ್ಷಿಕೋತ್ಸವದ ಸಂಭ್ರಮ ಅಂತ ಅಲ್ಲ, ಅಥವಾ ಈ ಹುಟ್ಟುಹಬ್ಬದ ವಿಶೇಷ ಅಂತಾನೂ ಅಲ್ಲ. ಇದು ಈ ನಿಮ್ಮ ಕಾರ್ಯವೈಖರಿಯನ್ನು ಮೆಚ್ಚಿ ನಾವು ಈ ಸ್ಥಳೀಯ ಜನರಿಗೆ ತಿಳಿಸುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ಸ್ಪಂದನ ಚಾನೆಲ್ನಿಂದ ಹಲವಾರು ಉತ್ತಮ ಕಾರ್ಯಕ್ರಮಗಳು ನಡೆದಿವೆ. ಯಾಕೆಂದ್ರೆ ಈ ಸಮಾಜದಲ್ಲಿರುವಂತಹ ಕಟ್ಟಕಡೆಯ ವ್ಯಕ್ತಿ ಇರಬಹುದು, ಅಥವಾ ದೀನ ದಲಿತರು ಇರಬಹುದು, ಅಥವಾ ಯಾವುದಾದ್ರೂ ಮುಖ್ಯ ಸಂದರ್ಭದಲ್ಲಿ ಹಾಸ್ಪಿಟಲೈಸ್ ಆಗಿರುವ ಸಂದರ್ಭವಾಗಿರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೇವೆ ಸ್ಪಂದನದಿಂದ. ಆ ಸ್ಪಂದನ ಚಾನೆಲ್ನಲ್ಲಿ ವಿತರಿಸಿದಂತಹ ಕಾರ್ಯಕ್ರಮ ಏನಾಗಿದೆ ಅದು ಫಲಶ್ರುತಿ ಕಂಡಿದೆ. ಯಾಕೆಂತ ಹೇಳಿದ್ರೆ ಜನರು ಆ ಸ್ಪಂದನ ಚಾನೆಲ್ನ ಮೇಲೆ ಇಟ್ಟಂತ ನಂಬಿಕೆ, ಆ ನಂಬಿಕೆಯ ಮೇಲೆ ಜನರು ಉತ್ತಮವಾಗಿ ಸ್ಪಂದಿಸ್ತಾರೆ. ಅದಕ್ಕೆ ಹೇಳುದು ನಾನು ಸ್ಪಂದನಕ್ಕೆ ಅವಿನಾವ ಭಾವದ ಸಂಬಂಧ ಇದೆ ಅಂತ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕೇವಲ ಒಂದು ವರದಿಗಾರರು ಅಥವಾ ಒಂದು ಚಾನೆಲ್ನ ಮುಖ್ಯಸ್ಥರು ಅಥವಾ ಒಂದು ಕೇವಲ 2-3 ಜನರಿಂದ ಸಾಧ್ಯವಿಲ್ಲ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಎಲ್ಲರೂ ಸಹಕರಿಸ್ತಾರೆ. ಈ ಜನರು ಕೂಡ ಸ್ಪಂದನ ಚಾನೆಲ್ ಅನ್ನು ಮುಖ್ಯವಾಗಿ ನಮ್ಮ ಸುದ್ದಿವಾಹಿನಿಯ ಮೂಲಕ ಸುದ್ದಿಯನ್ನು ನೋಡ್ಲಿಕ್ಕೆ, ವಿತರಿಸಲಿಕ್ಕೆ ಕಾಣುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ನಾವು ಉಳಿದ ಮಾಧ್ಯಮಗಳಲ್ಲಿ ನೋಡಿರ್ಬಹುದು, ನಾವು ಬೆಳಿಗ್ಗೆ ಎದ್ದಾಗ ಜ್ಯೋತಿಷ್ಯ ಶಾಸ್ತ್ರ ಆದಿ ಇದಂತ ಎಲ್ಲ ಚಾನೆಲ್ ಬರ್ತಾ ಇದೆ. ಆದರೆ ಸ್ಪಂದನ ಚಾನೆಲ್ ಅಲ್ಲಿ ಅಂತಹ ಕಾರ್ಯಕ್ರಮಗಳನ್ನು ನಾವು ನೋಡಲಿಲ್ಲ. ಈ ಚಾನೆಲ್ ಏನೇನಿದೆ ನಮ್ಮ ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿದೆ, ಇನ್ನು ಮುಂದೆಯೂ ಸ್ಪಂದಿಸ್ತದೆ ಅಂತ ನಮ್ಮ ನಂಬಿಕೆ ಇದೆ. ಈ ಚಾನೆಲ್ ನಮ್ಮ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯದಲ್ಲಿ ಅಲ್ಲ, ದೇಶ ವಿದೇಶಗಳಲ್ಲಿ ವ್ಯಾಪಿಸಲಿ ಈ ಸ್ಪಂದನ ಚಾನೆಲ್ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ಈ ಸ್ಪಂದನ ಚಾನೆಲ್ನ 6ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ಸಲ್ಲಿಸುತ್ತಾ, ಈಗ ನಾವು ಈ ಕಾರ್ಯಕ್ರಮದೊಂದಿಗೆ ನಾವು ಒಂದು ಬಡ ಕುಟುಂಬಕ್ಕೆ ನಾವು ನಮ್ಮ ಕಿಟ್ ಅನ್ನು ವಿತರಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ತಾವು ನಮ್ಮ ಸ್ಪಂದನವರ ಒಟ್ಟಿಗೆ ಬಂದು ನಮಗೆ ಸಹಕರಿಸಬೇಕಂತ ಕೇಳಿಕೊಳ್ಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮಾಧ್ಯಮಗಳಲ್ಲಿ ಪ್ರಥಮ ಅಂಕವನ್ನ ಸ್ಪಂದನ ವಾಹಿನಿಗೆ ನೀಡಬಹುದು. ಯಾಕೆಂದ್ರೆ ಅಷ್ಟು ಈ ಭಾಗದಲ್ಲಿರುವಂತಹ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸಿಕೊಂಡಂತಹ ಈ ಒಂದು ವಾಹಿನಿ ಬಹಳಷ್ಟು ಸಹಕಾರಿ ಮಾಡಲಿ ಎಂದು ಹಾರೈಸುತ್ತಾ ಬಹಳ ಉತ್ತಮ ನುಡಿಗಳನ್ನಾಡಿದಂತಹ ಶ್ರೀಯುತ ಭುವನೇಶ್ವರಿ ಪೂಜಾರಿ ತಮಗಿದ ವಂದನೆಗಳು. ಇದೀಗ ನಮ್ಮೊಂದಿಗೆ ಉಪಸ್ಥಿತಿರುವಂತಹ ರೋಟರಿ ಕ್ಲಬ್ ಶಂಕರಪುರ ಇದರ ಸದಸ್ಯರಾಗಿರುವಂತಹ ರೋಟೇರಿಯನ್ ಡೇನಿಯಲ್ ಸಿ ಅಮ್ಮಣ್ಣ ಇವರು ರೋಟರಿ ಕ್ಲಬ್ ಸುಭಾಷ್ ನಗರದ ಸಭಾಪತಿ ಕೂಡ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೀಗ ರೋಟರಿ ಕ್ಲಬ್ ಸುಭಾಷ್ ನಗರ ಹಾಗೂ ಆಟೋ ರಿಕ್ಷಾ ಚಾಲಕರು, ಮಾಲಕರು ಇವರಿಗೆ ನಾನು ಪ್ರೀತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಲು ಇವರು ಸಹಕರಿಸಿದ್ದಕ್ಕಾಗಿ ಇವರಿಗೆ ವಂದನೆಗಳು. ವಿಶೇಷವಾಗಿ ಈ ಕಾರ್ಯಕ್ರಮ ಪ್ರಾರಂಭವಾಗಲು ನಮ್ಮ ಚಂದ್ರ ಪೂಜಾರಿ ಅವರು ಮೂಲ ಕಾರಣ. ಇದು 3ನೇ ವರ್ಷದ ಹಿಂದೆ ಅವರು ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾಗಿದ್ದಾಗ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಅವರಿಗೆ ಕೂಡ ನಾನು ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಈ ಸ್ಪಂದನ ನಮ್ಮ ರೋಟರಿ ಕ್ಲಬ್ಬಿನ ಸದಸ್ಯರಿಗೆ ಕೂಡ ಒಳ್ಳೆ ರೀತಿಯ ಸ್ಪಂದನೆಯನ್ನು ನೀಡಿದೆ. ಅವರ ಕಾರ್ಯಕ್ರಮಗಳು ಮಾಡಿದಂಥ ಕಾರ್ಯಕ್ರಮಗಳನ್ನು ಉತ್ತಮವಾಗಿ ಅಲ್ಲಿ ಚಿತ್ರಿಸಿಕೊಂಡು ಅದನ್ನು ಮಾಧ್ಯಮದ ಮೂಲಕ ಪ್ರಸರಿಸಿದಂಥ ಪ್ರಮೋದ್ ಸುವರ್ಣ ಇವರಿಗೂ ಕೂಡ ನನ್ನ ವಿಶೇಷವಾದ ವಂದನೆಗಳು. ನಮ್ಮ ಕ್ಲಬ್ಬಿಗೆ ಉತ್ತಮವಾದ ಸಹಕಾರವನ್ನು ನೀಡುತ್ತಾ ಬಂದಿರುವಂಥ ಸ್ಪಂದನ ಈ ಚಾನಲ್ಗೆ ನಾನು ಮಗದೊಮ್ಮೆ ಅವರಿಗೆ ಇನ್ನೂ ಕೂಡ ಮುಂದಿನ ವರ್ಷದಲ್ಲಿ ಅದು ಈ ಚಾನಲ್ ಉತ್ತಮವಾಗಿ ಬೆಳೆಯಲಿ ಎಂದು ನಾನು ಆಶಿಸ್ತಾ, ನಮ್ಮ ನಾಳೆ ನಡೆಯಲಿಕ್ಕಿರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ, ನಾಟಕ ಉಂಟು. ಅದಕ್ಕೆ ಎಲ್ಲರೂ ಕೂಡ ಈ ಹುಟ್ಟುಹಬ್ಬನ ಆಚರಿಸಿರುವ ಸ್ಪಂದನ ಚಾನಲ್ಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳುತ್ತಾ, ಅದು ನಮ್ಮ ರೋಟರಿ ಇರ್ಬೋದು, ಶಂಕರಪುರ ರೋಟರಿ ಕ್ಲಬ್ ಇರ್ಬೋದು, ಎಲ್ಲರ ಪರವಾಗಿ ನನ್ನ ವಂದನೆಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸೋರುವ ವಿಧದಲ್ಲೂ ಸೋರುವ ರೀತಿಯಲ್ಲೂ ಶುಭವನ್ನ ಕೋರಿದಂತಹ ಘಟನೆಯನ್ನ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಟೋ ರಿಕ್ಷಾ ಚಾಲಕ ಮತ್ತು ಮಾಲಕರ ಸಂಘ, ಅದೇ ರೀತಿ ರೋಟರಿ ಕ್ಲಬ್ ಸುಭಾಷ್ ನಗರ ಇವರ ಜಂಟಿ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಮುಗಿದ ಕೂಡಲೇ ಬಹುಶಃ ಸರ್ಕಾರಿ ಗುಡ್ಡೆಯಲ್ಲಿರುವಂತಹ ಒಂದು ಬಡಕ್ಕೆ ಆಗಮಿಸಿದಂತಹ ಹರೀಶ್ ಮುಲ್ಕಿ ಅವರಿಗೆ ಧನ್ಯವಾದವನ್ನು ಧನ್ಯವಾದಗಳು. ಇವರಿಗೆ
ರೋಟರಿ ಕ್ಲಬ್ ಸುಭಾಷ್ ನಗರ ಇದರ ಸಭಾಪತಿಯಾಗಿರುವಂತಹ ಡೇನಿಯಲ್ ಸಿ ಅಮ್ಮಣ್ಣ ಇವರ ಅಮೃತಾಸದ ಮುಖೇನ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಈ ಸಭೆಗೆ ಆಗಮಿಸಿದಂಥ ಕುರ್ಕಾಲ್ ಪಂಚಾಯತ್ನ ಅಧ್ಯಕ್ಷರಾದ ಶೋಭಾ ಸಾಲ್ಯಾನ್ ಇವರಿಗೂ ಧನ್ಯವಾದಗಳು. ಗ್ರಾಮದ ಪ್ರಥಮ ಪ್ರಜೆ ಶ್ರೀಮತಿ ಶೋಭಾ ಸಾಲಿನ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಡೇನಿಯಲ್ ಸಿ ಅಮ್ಮಣ್ಣ ಇವರು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಡೇನಿಯಲ್ ಅಮ್ಮಣ್ಣ ಇವರಿಗೂ ನಾನು ರೋಟರಿ ಕ್ಲಬ್ ಸುಭಾಷ್ ನಗರ ಇದರ ವತಿಯಿಂದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಭಾಸ್ಕರ್ ಸನಿಲ್ ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಅವರನ್ನು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಇನ್ನಂಜೆ ಗ್ರಾಮ ಪಂಚಾಯತ್ನ ವೈಸ್ ಪ್ರೆಸಿಡೆಂಟ್ ಇವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಮಧ್ಯೆ ನಮ್ಮೊಂದಿಗೆ ಬಹಳಷ್ಟು ಹೊತ್ತಿನಿಂದ ಕ್ಯಾಮರಾವನ್ನು ಇಟ್ಕೊಂಡು ನೋಡ್ತಾ ಇದ್ದಾರೆ, ಕವರ್ ಮಾಡ್ತಾ ಇದ್ದಾರೆ. ನಾವು ಏನು ಮಾತಾಡಿದ್ದೇವೆ, ಏನು ನಟನೆ ಮಾಡಿದ್ದೇವೆ ಎಲ್ಲ ಕೂಡ ರೆಕಾರ್ಡ್ ಆಗ್ತಾ ಇದೆ. ನಾನು ಮಾತಾಡಿದಂತಲ್ಲಿ ಯಾವುದೇ ರೀತಿಯ ಒಂದು ತಪ್ಪಾದರೂ ಕೂಡ ಅಲ್ಲಿ ಪ್ರಚಾರ ಆಗ್ತದೆ. ಆದ್ದರಿಂದ ಈ ಒಂದು ನಮ್ಮೊಂದಿಗೆ ಉಪಸ್ಥಿತಿರುವಂತಹ ಪ್ರಮೋದ್ ಸುವರ್ಣ, ಬಹಳಷ್ಟು ಸ್ಪಂದನ ಅಂದ್ರೆ ಹೇಳಿದ್ರೆ ಪ್ರಮೋದ್ ಈ ಭಾಗದಲ್ಲಿ, ಸರ್ ಹರೀಶ್ ಸರ್ ಈ ಭಾಗದಲ್ಲಿ ಸ್ಪಂದನ ಅಂದ್ರೆ ಪ್ರಮೋದ್. ಅದರಿಂದ ಅವರನ್ನ ಬಹಳಷ್ಟು ಹೆಮ್ಮೆಯಿಂದ ಗೌರವಿಸ್ತಾ ಇದ್ದೇವೆ. ಅವರಿಗೆ ಕೂಡ ಸ್ಮರಣಿಕೆಯನ್ನು ನೀಡಿ ಅವರನ್ನು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ರೆಕಾರ್ಡ್ ಡೇನಿಯಲ್ ಸಿ ಅಮ್ಮಣ್ಣ ಇವರ ಅಮೃತಾಸದ ಮುಖೇನ ಸ್ಮರಣಿಕೆಯನ್ನು ಸ್ವೀಕರಿಸ್ತಾ ಇದ್ದಾರೆ ಪ್ರಮೋದ್ ಸುವರ್ಣ. ಹ್ಯಾಪಿ ಆನಿವರ್ಸರಿ ಸ್ಪಂದನ. ಉದಾಹರಣೆ ಇಲ್ಲಿಯ ಒಂದು ಪ್ರಮೋದ್ ಸುವರ್ಣ ಅವರು ಅಂತ ಹೇಳ್ಬೋದು. ನಮ್ಮ ವರದಿಗಾರರಾಗಿ ಅವರು ವರದಿಯ ಹಿಂದೆ ಇರುವಂಥ ಕೆಲಸಗಳಾಗಿರ್ಬೋದು, ಅದರ ಹಿಂದಿನ ಫಾಲೋಅಪ್ ಆಗಿರ್ಬೋದು, ಇದನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಸಮಾಜಮುಖಿಯಾದಂಥ ಕೆಲಸ ಮಾಡಲಿಕ್ಕೆ ಆಯಿತು ಅಂತ ಹೇಳ್ತಾ ಇದ್ದೇನೆ. ಕ್ಯಾಮರಾಮ್ಯಾನ್ ಪ್ರಮೋದ್ ಜೊತೆ ಹರೀಶ್ ಮುಲ್ಕಿ, ಸ್ಪಂದನ ನ್ಯೂಸ್.